ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸಿ 2022ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಹೊರಡಿಸಿದ ಆದೇಶವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದಿರುವುದು ಸ್ವಾಗತಾರ್ಹವಾದ ಸಂಗತಿ ಎಂದು ಉಡುಪಿ ಸಾಮಾಜಿಕ ಕಾರ್ಯಕರ್ತ ಹುಸೇನ್ ಕೋಡಿಬೆಂಗ್ರೆ ಅವರು ಹೇಳಿದ್ದಾರೆ. ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದವರು, ಅಂದು ಬಿಜೆಪಿ ಸರ್ಕಾರ ನಿಷೇಧ ಹೇರಿದ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೆಟ್ಟಿಲೇರಿ ಹೋರಾಟವನ್ನು ನಡೆಸಿದ್ದೆವು. ಆದರೆ ಕಾಂಗ್ರೆಸ್ ಸರ್ಕಾರ ಇದೀಗ ಹಿಜಾಬ್ ನಿಷೇಧ ಹಿಂದಕ್ಕೆ ಪಡೆದಿದೆ, ಇದು ಸ್ವಾಗತಾರ್ಹ ಎಂದಿದ್ದಾರೆ. ಒಂದೆರಡು ದುಂಬು ಬಿಜೆಪಿ ಗವರ್ಮೆಂಟ್ ಆದೇಶ ಬತ್ತಿನ ಹಿನ್ನೆಲೆ ಹಿಡಿದು ಇಂಕಲು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಾನೂನಾತ್ಮಕವಾದ ಹೋರಾಟ ಮಲ್ದಿತ್ತ ಅವೆರಡು ದುಂಬು ಅವು ಏತೋ ಮೀಟಿಂಗ್ ಮಾತ ಮುಲ್ತ ರೆಪ್ರೆಸೆಂಟ್ಸ್ ನಗರ ಅದಾಗ ಬಿಜೆಪಿದ ರೆಪ್ರೆಸೆಂಟ್ ನಗಲಿತ್ತಾರೆ ಅಗಡ ಮೀಟಿಂಗ್ಲ ಮಲ್ದಿತ್ತ ಆಂಡ ಐಕ್ ಒಯ್ಕ್ಲ ಹಿಂಗೆಲ್ಲ ಸರಿಯಾದ ಒಂದು ರಿಸಲ್ಟ್ ಬೈದಿಜಿ ಅವು ಸುಪ್ರೀಂ ಕೋರ್ಟ್ ಬತ್ತದ್ಲ ರೆಡ್ ಒಪಿನಿಯನ್ ಅದು ಅಲ್ಲಿ ಕೋಸ್ಟ್ ಆ ಹಿನ್ನೆಲೆ ಹಿಡಿದು ಮೂಜು ವರ್ಷ ಅಂಡ್ ಜಾತ್ಯತೀತ ಒಂಜಿ ಸಿದ್ಧಾಂತದ ಬುನಾದಿ ಮಿತ್ತು ಜನಕ್ಕಳು ಓಟು ಕೊಡ್ದು ಈ ಕಾಂಗ್ರೆಸ್ ಸರ್ಕಾರ ಬೈದುಂಡು ಅಗುಲ್ಲ ಲೇಟ್ ಮಲ್ತೇರು ಮೂಜು ವರ್ಷ ಆಂಡಲ ಇತ್ತೆ ದೇರುವ ದುರುಸ್ತುವ ಬಂಡ್ಪೆರದ ಆಂಡಲ ಒಂಜಿ ಎಡ್ಡೆನ ಒಂಜಿ ಆದೇಶ ಒಂದು ಕೊಡ್ದು ಪೊಂಜೋಕಲೆಗೆ ಒಂಜಿ ಶಿಕ್ಷಣದ ಅವಕಾಶ ಕಲ್ಪನೆಂಚಿನ ಒಂಜಿ ರಾಜ್ಯ ಸರ್ಕಾರವು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧವನ್ನು ಹಿಂಪಡೆಯುವ ಮೂಲಕ ವಿನಾಕಾರಣ ಗೊಂದಲವನ್ನು ನಿರ್ಮಾಣ ಮಾಡಿದೆ ಎಂದು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಿಜಾಬ್ ಪ್ರಕರಣ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿತ್ತು. ಜನತಾ ನ್ಯಾಯಮೂರ್ತಿಗಳು ಕೊಡುವ ತೀರ್ಪಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದರು. ಕರ್ನಾಟಕ ಹೈಕೋರ್ಟ್ ಸಮವಸ್ತ್ರದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ವಸ್ತ್ರ ಧರಿಸುವ ಅವಶ್ಯಕತೆ ಇಲ್ಲ ಎಂದು ತೀರ್ಪನ್ನು ನೀಡಿತ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಬಾಕಿ ಇರುವ ಸಂದರ್ಭದಲ್ಲೇ ಸರ್ಕಾರ ಹಿಜಾಬ್ ಅನ್ನು ಧರಿಸಲು ಅವಕಾಶ ನೀಡುವಂತೆ ಸುತ್ತೋಲೆಯನ್ನ ಹೊರಡಿಸಿರುವುದು ಪ್ರಶ್ನೆಗೆ ಕಾರಣವಾಗಿದೆ ಅಂತ ಹೇಳಿದ್ರು. ಅಲ್ಲದೆ ದಾವಣಗೆರೆಯ ಘಟನೆಗಳ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂದೇಶವನ್ನ ನೀಡಲು ಕಾಂಗ್ರೆಸ್ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿರಬಹುದು ಎಂಬ ಚರ್ಚೆ ಕೂಡ ನಡೀತಾ ಇದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕೇಂದ್ರ ಸರ್ಕಾರದ ಕಾರಣದಿಂದಲ್ಲ, ಕೆಲ ಕುತಂತ್ರಿಗಳು ಹಾಗೂ ಮಧ್ಯವರ್ತಿಗಳ ಕೃತ್ಯದಿಂದ ಆಗಿದೆ ಎಂದು ಪ್ರತಿಕ್ರಿಯೆಯನ್ನು ನೀಡಿದರು. ರಾಜ್ಯ ಸರ್ಕಾರ ವಿನಾಕಾರಣ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಕ್ರಿಯೆ ಕೈ ಹಾಕಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಹಿಜಾಬ್ ಪ್ರಕರಣ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿತ್ತು. ಘನತೆವೆತ್ತ ನ್ಯಾಯಮೂರ್ತಿಗಳು ಕೊಡುವ ತೀರ್ಪಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಮಹಿಳೆಯರ ಮೇಲೆ ಹಿಜಾಬು ಅಥವಾ ಬುರ್ಕಾ ಧರಿಸುವಂಥ ಅವಶ್ಯಕತೆಗಳಿಲ್ಲ ಅನ್ನೋದನ್ನು ಅವತ್ತಿನ ದಿವಸಗಳಲ್ಲಿ ಹೇಳಿದರು ಅನ್ನೋದನ್ನು ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡ್ತಾ ಇರುವುದನ್ನು ಕೂಡ ಗಮನಿಸಲಾಗಿದೆ. ನ್ಯಾಯಾಲಯದಲ್ಲಿ ಸಮವಸ್ತ್ರವನ್ನು ಸ್ಪಷ್ಟನೆ ಕೊಟ್ಟು ಯಾವುದೇ ಧರ್ಮೀಯ ವಸ್ತ್ರಗಳನ್ನು ಧರಿಸಬೇಕಾದಂಥ ಅವಶ್ಯಕತೆಗಳಿಲ್ಲ ಅಂತ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೇಳಿದೆ. ಅದನ್ನು ಮತ್ತೆ ಮೇಲ್ಮನವಿ ಮಾಡಿದ್ದಾರೆ ಇಲ್ಲಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟಲ್ಲಿ ತನಿಖೆ ಇದು ಬಾಕಿ ಇದೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸುತ್ತೆ, ನೀವು ಹಿಜಾಬ್ ಹಾಕಿ ಅಂತ ಹೇಳುತ್ತೆ ಅಂತ ಹೇಳಿದರೆ ಈ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ? ಕಾನೂನು, ನ್ಯಾಯಾಂಗ, ಕಾರ್ಯಾಂಗದ ವ್ಯವಸ್ಥೆಗಳು ಯಾವ ರೀತಿ ಇರಬೇಕು ಅಂದರೆ ನ್ಯಾಯಾಂಗದಲ್ಲಿ ಯಾವುದೋ ಒಂದು ಬಾಕಿ ಇರೋ ವಿಚಾರವನ್ನು ರಾಜ್ಯ ಸರ್ಕಾರ ಯಾವುದೇ ತಿದ್ದುಪಡಿ ಇಲ್ಲದೆ ತನ್ನಷ್ಟಿಗೆ ತಾನೊಂದು ಆದೇಶವನ್ನು ಹೊರಡಿಸ್ಬೋದಾ ಅನ್ನೋದು ಇಲ್ಲಿ ಮುಂದಿರುವಂಥ ಚರ್ಚೆಗಳು. ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರ್ತಾ ಇರೋದು ಇವತ್ತು ಕೇಂದ್ರ ಸರ್ಕಾರದ ನೀಟ್ ಪರೀಕ್ಷೆ ಮಾತ್ರ ಇಲ್ಲ. ಕೆಲವು ಕುತಂತ್ರಿಗಳು, ವಂಚಗಾರರು, ಮೋಸಗಾರರು, ಮಧ್ಯವರ್ತಿಗಳು ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸೋರಿಸುವುದರ ಮೂಲಕ ತಾವೇನೋ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಹೊರಟಿರ್ತಾರೆ. ಅಂಥ ಒಂದು ಕುತಂತ್ರ ಇದಾಗಿದೆ. ಈ ರಾಜ್ಯದಲ್ಲೂ ಹಿಂದಾಗಿರುತ್ತೆ, ಅನೇಕ ರಾಜ್ಯಗಳಲ್ಲಾಗಿದೆ. ಗೊತ್ತಾದ ತಕ್ಷಣ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ಮಾಡಿದೆ, ಪರೀಕ್ಷೆಯನ್ನು ರದ್ದುಗೊಳಿಸಿದೆ ಮತ್ತು ಯಾವುದೇ ಮರು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಹೊಸ ಸಮಸ್ಯೆಗಳಿಲ್ಲದೆ ಇರುವಂತೆ, ಯಾವುದೇ ಹೊಸ ಪರೀಕ್ಷಾ ಶುಲ್ಕವನ್ನು ತೆಗೆದುಕೊಳ್ಳದೆ ಯಾರನ್ನೋ ಒಂದಿಷ್ಟು ಜನರನ್ನು ಬಂಧನ ಮಾಡುವಂಥ ಕೆಲಸಗಳು, ಯಾರು ಆಕ್ರಮಣ ಮಾಡಿದ್ದಾರೆ ಅವರನ್ನು ಬಂಧನ ಮಾಡುವಂಥ ಕೆಲಸ ಮಾಡಿ ಅವ್ರ ಮೇಲೆ CBI ತನಿಖೆ ಮಾಡಿಸಿ ನಿರ್ದಿಷ್ಟ ದಿನಾಂಕದಿಂದ ಮರುಪರೀಕ್ಷೆ ಮಾಡ್ತೇವೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಯಾವುದೇ ಸರ್ಕಾರಕ್ಕೂ ಕೂಡ ಇದಕ್ಕಿಂತ ಬೇರೆ ದಾರಿ ಇರುವುದಿಲ್ಲ. ಯಾಕಂದರೆ ಒಂದು ಪ್ರಶ್ನೆ ಪತ್ರಿಕೆ ಸೋರಿದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ನಿರ್ದಾಕ್ಷಿಣ್ಯವಾಗಿ ಮತ್ತು ಆ ಸೋರಿಕೆಯ ಫಲಿತಾಂಶಗಳು ಇವತ್ತಿನ 23 ಲಕ್ಷದ ಮಕ್ಕಳ ಮೇಲೆ ಆಗಬಾರ್ದಲ್ಲ, ಆ ಕಾರಣಕ್ಕೆ ಮರುಪರೀಕ್ಷೆ ಮಾಡಲಿಕ್ಕೆ ಹೊರಟಿದೆ.